ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಇವತ್ತು ಬೆಳಗಿನ ಬ್ಲಾಗ್ ಈಗ ಸ್ಟಾರ್ಟ್ ಮಾಡುವಂತೇಳಿ ಭಾಳಷ್ಟು ದಿನ ಆಯಿತು ಬ್ಲಾಗ್ ಮಾಡಿದೆ. ಹಾಗೆ ಈಗ ಶುರು ಮಾಡುವಂತೇಳಿ ಹಾಗೆ ಈಗ ನಾವು ಕೆಲಸಕ್ಕೆ ಹೊರಟದ್ದು. ಸಮಯ 9:30 ಆಯಿತು. ಹಾಗೆ ಮಕ್ಕಳನ್ನೆಲ್ಲ ಶಾಲೆಗೆ ಬಿಟ್ಟು ಆನಂತರ ಮಂಗಳೂರಿಗೆ ಹೋಗುದು. ನೋಡಿ, ನಮ್ಮ ಸಮೃದ್ಧಿ ಬಂದಿದ್ದಾನೆ ಶಾಲೆಗೆ ನಗರದಲ್ಲಿ. ಚಾಂಬು ಏಳೆ ಚಂಬು ಚಂಬು, ಶಾಲೆಗೆ ಹೋಗ್ತೀಯ ನೀನು? ತಪ್ಪಿಸೋದಿಲ್ಲಲ್ಲ ಶಾಲೆಗೆ? ಹುಷಾರಿದ್ಯಲ್ಲ ನೀನು ಶಾಲೆಗೆ ಹೋಗಿದ್ದಲ್ಲಿ? ಅವ ಎಲ್ಲಿದ್ದಾನೆ ಮಹಾನ್? ಹೌದಾ? ಎಂತ ತಿಂಡಿ ಮಾಡಿದ್ರು ನಿಂಗೆ ಅಮ್ಮ? ದೋಸೆಯಾ? ದೋಸೆ ತಿಂಡಿ ಅಲ್ವಾ? ತಿನ್ಲಿಲ್ಲ ಅಂತ ಅಮ್ಮ ಹೇಳಿದ್ರು. ಅವಳು ದೋಸೆ ತಿನ್ಲಿಲ್ಲ ಹಾಗೆ ಹೀಗೆ. ಹೌದಾ? ನೀನು ಅಲ್ಲಾಡಬೇಕು, ಸುಮ್ಮನೆ ಕೂತ್ಕೊಳ್ಬೇಕು. ಈಗ ನೀನು ಶಾಲೆಗೆ ಹೊರಟು ಇನ್ನು ಬೈಕ್ನಲ್ಲಿ ಬರೋದಿಲ್ಲ ಅಂತ ಹೇಳಿ ಹೋಗ್ಲಿಕ್ಕಿಲ್ಲಲ್ಲ? ಬರ್ತೀಯಲ್ಲ? ಎಲ್ಲಿದ್ದಾನೆ ಮಹಾನ್? ಓ, ಒಳಗಿದ್ದಾನ ಅಂತಲ್ಲ. ಮಹಾನ್, ರೆಡಿ ಆಯ್ತಾ? ರೆಡಿ ಆದ್ಯಾ? ಮತ್ತೆ ಎಲ್ಲಿದ್ದಿ? ಮಹಾನ್ ಶಾಲೆಗೆ ರೆಡಿ ಆಗ್ತಿದ್ದಾನೆ. ಎಲ್ಲಿದ್ದೀಯಾ? ಕಾಣುವುದಿಲ್ಲ. ಮಹಾನ್ ಕೂಡ ರೆಡಿ ಆದ. ಈಗ ಶಾಲೆಗೆ ಇನ್ನು ಹೊರಡುವುದು. ಎಲ್ಲ ರೆಡಿ ಆಗಿ ಶಾಲೆಗೆ ಹೊರಡೋದು. ಎಲ್ಲ ಟಾಟಾ ಮಾಡಿ ಅಲ್ಲಿ ಅವರಿಗೆ, ದೊಡ್ಡನವರಿಗೆ. ಹೋಗಲ್ಲ? ಇವಾಗ ಮಂಗಳೂರಿನ ಬಸವನಗುಡಿ ಹತ್ರ ಬಂದೇನು. ನೋಡಿ, ಇದು ಬಸವನಗುಡಿಯ ದ್ವಾರ. ಇದರೊಳಗಿರೋದು ನಮ್ಮ ಅಲ್ಲಿದ್ದು ರೂಮ್. ಗಾಡಿ ಸಮೇತ ಬಂದು ಬಿತ್ತು. ಒಳ್ಳೆ ಟೈಮ್ನಲ್ಲಿ ಕೈ ಕೊಟ್ಟಿತ್ತು. ಬಸವನಗುಡಿ ಸ್ಟಾರ್ಟ್ಸ್ ಆಗೋದಿಲ್ಲ ಕರ್ಮ. ಅಲ್ಲಿಗಿನ ಮುಂದೆ ದುಡಿಕೊಂಡು ಹೋಗು. ಇವರು ಬಂದಿದ್ದಾರೆ ಅಂತ ಫಸ್ಟಿಗೆ ನೋಡಬೇಕು. ಗಾಡಿ ಕೊಂಡೋಗೋ ಮೊದಲು ಗಾಡಿ ಕಾಣ್ತಾ ಉಂಟಲ್ಲಿ ಇದ್ದಾರೆ. ಇಲ್ಲದ್ರೆ ವಾಪಸ್ ಕಾದು ಸಾಕಾಗ್ತದೆ. ನೋಡಿ, ಇದುವೇ ನಮ್ಮ ಬಸವನಗುಡಿ. ನೋಡಿ, ಬೈಕ್ ಉಂಟು ಇದ್ದಾರೆ. ನಮಸ್ತೆ ಶ್ರೀನಾಥರೇ. ಎಲ್ಲಿಗೆ ಓಡ್ಬೇಡಿ ಇಲ್ಲಿ ಇಲ್ಲಿ ಬಂದಾಯ್ತು. ನಾಚಿಗೆ ಇಲ್ಲಿ ಹೊರಗೆ ಓಡ್ತಿದ್ದಾರೆ ನಮ್ಮ ಶ್ರೀನಾಥ್. ಪೇಂಟಿಂಗ್ ಎಲ್ಲ ಮಾಡಿದರೆ ಈಗ ಸೂಪರ್ ಆಗಿದೆ ನೋಡಿ ಎಲ್ಲ. ಸ್ವಲ್ಪ ಕೆಲಸ ಬಾಕಿ ಉಂಟಂತೆ. ಇವರಲ್ಲಿ ಹೊರಗಿದ್ದಾರೆ. ಸೀಲಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟಂತೆ ಮೇಲೆ. ನೋಡಿ ಎಂತೆಲ್ಲ ಆಗ್ತುಂಟೆಲ್ಲ ಮಾಡಿ. ನೋಡಿ, ಇದೊಂದು ಮಕ್ಕಳ ಬಳೆ ಮಾಡ್ಲಿಕ್ಕೆ. ಇದು ಸಪೂರದು ಪೈಪ್. ಇದು ಒಳಗಡೆ ಟೊಳ್ಳುಂಟು. ಇದು ಚಿಕ್ಕ ಮಕ್ಕಳ ಒಂದು ಬಳೆ ಮಾಡೋದು. ಒಂದು 2 ವರ್ಷದ 1.5 ವರ್ಷದ ಮಗುವಿಗೆಲ್ಲ ಆಗುವಂಥದ್ದು. ಇದು ಫುಲ್ಲು ಒಳಗೆ ಟೊಳ್ಳುಂಟು. ಈಗ ಉದ್ದ ಉಂಟು. ಇದನ್ನು ಇನ್ನು ರೌಂಡ್ ಮಾಡಿ ಬೆಂಡ್ ಮಾಡಬೇಕಷ್ಟೇ. ಈಗ ಬಳೆ ರೆಡಿ ಆಗ್ತಾ ಉಂಟು. ಈಗ ಕೆಲಸ ಆಗ್ತಾ ಉಂಟು. ಸ್ಟಾರ್ಟಿಂಗಲ್ಲಿ ಉಂಟು. ಸ್ಟಾರ್ಟಿಂಗ್ ಅಂದರೆ ಪೈಪೆಲ್ಲ ಆಗಿದೆ, ಇನ್ನು ಎಳೆದು ಸಹ ಆಗಿದೆ.
ಇನ್ನು ರೌಂಡ್ ಮಾಡಲಿಕ್ಕೆ ಉಂಟು. ನೋಡಿ, ಇದು ಬಳೆದ್ದು ರೌಂಡ್ ಮಾಡುವಂಥದ್ದು. ಇದರಲ್ಲಿ ಈಗ ರೌಂಡ್ ಮಾಡೋದು ಮಾಡಿ. ಚಿಕ್ಕ ಮಕ್ಕಳ ಬಳೆ ಇದು ಭಾರಿ, ಯಾಕಂದರೆ ಭಾರಿ ಜಾಗೃತಿ ಆಗಬೇಕು. ಸ್ವಲ್ಪ ಮೀನು ಹೆಚ್ಚು ಕಡಿಮೆ ಆದರೆ ಸಹ ಇದು ಚಟ್ಟೆ ಆಗ್ತದೆ. ಸ್ವಲ್ಪ ಸ್ವಲ್ಪ ಬೆಂಡು ಮಾಡ್ತಾ ಮತ್ತೆ ಸರಿ ಬೆಂಡಾದ ನಂತರ ಮತ್ತೆ ನಾವು ರೌಂಡ್ ಮಾಡಬೇಕಾಗ್ತದೆ. ಆಮೇಲೆ ಚಿಕ್ಕ ಸೈಜ್ ಮಾಡಲಿಕ್ಕೆ ಹೋದರೆ ಅಲ್ಲಿಗಿನ ಚಟ್ಟೆ ಆಗ್ತದೆ. ಈಗೆಲ್ಲ ಕಡಿಮೆ ಚಿನ್ನದಲ್ಲಿ ಮಾಡಲಿಕ್ಕಿಲ್ಲ. ಹಾಗೆ ಈಗ ಆದಷ್ಟು ತೆಳು ಇಟ್ಟು ತಗಡೆಲ್ಲ ಮಾಡಬೇಕಾಗ್ತದೆ. ಮೊದಲೆಲ್ಲ ಆದರೆ ಎಷ್ಟು ದಪ್ಪ ಆದರೆ ಸಹ ತೊಂದರೆ ಇಲ್ಲ, ಚಿನ್ನಕ್ಕೆಲ್ಲ ರೇಟ್ ಎಲ್ಲ ಕಡಿಮೆ ಇತ್ತು. ಈಗ ಚಿನ್ನದ ರೇಟ್ ಕೀಳಿದ್ರೆ ತಲೆ ಬಿಸಿ ಇರ್ತದೆ. ಈ ಥರ ರೌಂಡ್ ಆಗಿದೆ. ಇನ್ನೂ ಕೂಡ ಸೈಜ್ ಸಣ್ಣದು ಬರಬೇಕು. ಇದು ಒಂದು ಬಳೆ ಆಗುವ ತನಕ ವಿಡಿಯೋ ಮಾಡಿದರೆ ಸಂಜೆ ಹೋದ ಅಲ್ಲ, ಫುಲ್ಲು ಬಳೆ ಫಿನಿಶ್ ಮಾಡುವಾಗ ಒಂದು ದಿನ ಜಾಸ್ತಿ ವಿಡಿಯೋ ಮಾಡಬೇಕಾಗಿ. ಸಾಧಾರಣ ರೌಂಡ್ ಆಯಿತು. ಇದರಲ್ಲಿ ಎಷ್ಟೊಂದು ಫುಲ್ಲು ಎಷ್ಟು ಗ್ರಾಮ್ ಇತ್ತು? 4 ಗ್ರಾಮಿಗೆ ರೆಡಿಯಾಗುವಂಥ ಮಕ್ಕಳ ಬಳೆ, ಗೋಲ್ಡ್ ಬಳೆ. ಈ ಥರ ಆಯಿತು ರೌಂಡ್ ನೋಡಿ. ನಮಗೆ ಬಳೆ ಸೈಜ್ ಮಾಡಬೇಕಾದ್ರೆ ಈ ಡೆಕ್ಕರ್ ಅಂತ ಹೇಳ್ತಾರಲ್ಲ, ಅದು ಸಹ ನಮಗೆ ಬೇಕಾಗ್ತದೆ. ಯಾಕೆಂದರೆ ಅಷ್ಟು ಸಣ್ಣದು ಬಳೆ ಇಲ್ಲದ ಕಾರಣ ಇದರಲ್ಲಿ ಸಹ ನಾವು ಬಳೆಯನ್ನು ರೌಂಡ್ ಮಾಡ್ತೇವೆ. ಇದು ಯಾರು ಮಾಡಲಿಕ್ಕಿಲ್ಲ. ಇದು ನಾವು ಹೊಸತ್ತೊಂದು ಪ್ರಯತ್ನ ಪಡೋದು ಆಗ್ತದ ಇಲ್ಲವ ಅಂತೇಳಿ ನೋಡೋದು. ಯಾಕಂತೇಳಿದ್ರೆ ಇದು 2 ಸಹ ದೊಡ್ಡದಾಯಿತು, ಹಾಗೆ ಸಣ್ಣದಿಲ್ಲ. ಹಾಗೆ ಇದೊಂದು ಹೊಸತ್ತೊಂದು ಟ್ರೈ ಮಾಡಿ ನೋಡೋದು ಆಗ್ತದ ಅಂತ. ಆದರೆ ಆಯಿತು ಮಾತ್ರ, ಸಕ್ಸಸ್ ಆಯಿತು ಮಾತ್ರ. ನೋಡಿ, ಇಲ್ಲಿ ಒಬ್ಬ ಈಗ ಮಾರಿಕೊಂಡು ಬಂದ ರಪ್ಪ ನೆನಪಾಯ್ತಾ ಇದರಲ್ಲಿ ಮಾಡ್ಬೋದು. ಹಾಗೆ ಒಂದು 2 ತಗೊಂಡದ್ದು ನೋಡಿ. ತಗೊಂಡಲ್ಲಿ ಬಳೆ ರೌಂಡ್ ಆಯ್ತು. ಹೀಗೆ ಯಾಕೆಂದರೆ ಚಿನ್ನದ ಕೆಲಸ ಯಾರೆಲ್ಲ ಮಾಡ್ತಾರೆ ಅವರಿಗೆ ಮಾತ್ರ ಗೊತ್ತಾಗ್ಬೋದಲ್ಲರಿ, ಬಾಕಿಯವ್ರಿಗೆ ಹೇಳಿದ್ರೆ ಎಂತ ಅಂತೇಳಿ ಗೊತ್ತಾಗ್ಲಿ. ನೋಡಿ, ಬಳೆ ಎಲ್ಲ ರೌಂಡ್ ಆಯಿತು. ನೋಡಿ, ಮಾಡಿದವರು ಇವರ ಮಂಡೆಗೆ ಕೊಡಬೇಕು. ಯಾವ ಥರದಲ್ಲೆಲ್ಲ ಕೆಲಸ ಆಗ್ತದೆ ಅಂತೇಳಿ ನಾವು ಟ್ರೈ ಮಾಡ್ತಾನೆ ಬೇಕಾಗ್ತದೆ. ನಮ್ಮ ಚಿನ್ನದ ಕೆಲಸ ಮಾಡುವವರಿಗೆ ಯಾವುದು ಬೇಕು ಯಾವುದು ಬೇಡ ಅಂತಿಲ್ಲ. ಪ್ರತಿಯೊಂದು ವಸ್ತು ಸಹ ನಮಗೆ ಬೇಕಾಗ್ತದೆ. ಬಿಸಾಡುವಂಥ ವಸ್ತು ಯಾವುದಿಲ್ಲ, ಪ್ರತಿಯೊಂದು ಸಹ ನಮಗೆ ಕೆಲಸಕ್ಕೆ ಬರ್ತದೆ. ಅವ್ರು ಕಡಿಮೆ ನೋಡಿ. ಇವಾಗ ಇಷ್ಟ ಆಯಿತು. ಇನ್ನೂ ಸಹ ಇದರಲ್ಲಿ ತುಂಬ ಕೆಲಸ ಉಂಟು. ಇದೆಲ್ಲ ಅಷ್ಟು ಕ್ಲೀನಾಗಿ ಬರೋದಿಲ್ಲ. ನೋಡಿ, 2 ಚಿಕ್ಕ ಮಕ್ಕಳ ಬಳೆ.